ರಾಜ್ಯ ವಿಧಾನಮಂಡಲ ಅಧಿವೇಶನ ನಡೆಸೊಂದಿತ್ತು. ಬುಧವಾರ ಪಶುಸಂಗೋಪನಾ ಮಂತ್ರಿ ಪ್ರಭು ಚೌಹಾಣ್ ಗೋಹತ್ಯೆ ನಿಷೇಧ ಮಸೂದೆಯನ್ನು ವಿಧಾನಸಭೆ ದುಂಬುದಿಯರ ಮಸೂದೆ ದುಂಬುದಿಯರೆ ವಿಧಾನಸಭಾ ಗುರುಕಾರ್ಯರು ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಅವಕಾಶ ಕೊಡ್ತಿದ್ದೀರ. ಸೋಮವಾರದಿಂದ ರಾಜ್ಯ ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ನಡೆತೊಂದಿತ್ತು. ಬುಧವಾರ ವಿಧಾನಸಭೆ ಗೋ ಹತ್ಯೆ ನಿಷೇಧ ಮಸೂದೆ ಸುದ್ದಿ ಲಕ್ತಂಡು. ರಾಜ್ಯ ಸರ್ಕಾರದ ಮಲ್ಲ ಆಸೆ ದೀವನ್ನ ಈ ಮಸೂದೆಯನ್ನು ದುಂಬುದಿಯರೆ ವಿಧಾನಸಭಾ ಗುರುಕಾರ್ಯರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವಕಾಶ ಕೊರ್ದಿತ್ತರು. ಅಂಚದ್ದು ಪಶುಸಂಗೋಪನಾ ಮಂತ್ರಿ ಪ್ರಭು ಚೌಹಾಣ್ ಗೋಹತ್ಯೆ ನಿಷೇಧ ಮಸೂದೆಯನ್ನು ದುಂಬುದಿಯರು ಒರೋಡ್ ಧೋರಣೆ ಮಸೂದೆಯನ್ನು ದುಂಬುದಿ ನಡೆದವರ ಎದುರು ಪಕ್ಷದಲ್ಲಿಡ್ದು ಇವರ ತೋಚಾಯರು. ಕಲಾಪ ಸಲಹಾ ಸಮಿತಿ ಸಭೆಟ್ಟು ಗೋಹತ್ಯೆ ನಿಷೇಧ ಕಾನೂನು ಕನಿಯರೆ ಬಲ್ಲಿಂದು ಪಂಡದಿತ್ತೆ ಅವಿನ ಸರ್ಕಾರ ಒಪ್ಪುದಲು ಆಂಡ ಇತ್ತೆ ಪನಂದೆ ಕೇನಂದೆ ಮಸೂದೆ ದುಂಬುದೀತೆರೆಂದು ಎದುರು ಪಕ್ಷದ ನಾಯಕರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಇವರು ಪಾತಿರಿಯರು. ಸನ್ಮಾನ್ಯ ಸಭಾಧ್ಯಕ್ಷರೇ, 2020ನೇ ಸಾಲಿನ ಕರ್ನಾಟಕ ಜಾನುವಾರು ಮತ್ತು ನೀವು ಹೇಳಾಗಿಲ್ಲ ಕೇಳಾಗಿಲ್ಲ ನೋಡ್ರಿ, ನಿನ್ನೆ ನಾವು ಮಾತಾಡುವಾಗ ನ್ಯೂ ಬಿಲ್ ಅನ್ನ ಮಂಡಿಸಬಾರ್ದು ಅಂತ ಹೇಳಿತ್ತು. ಒಪ್ಕೊಂಡಿದ್ರು ಸರ್. ಯಾವ್ಯಾವ ಆರ್ಡಿನೆನ್ಸ್ ಆಗಿದಾವೆ ಅವನ್ ಪಾಸ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದು. ಇದ್ದಕ್ಕಿದ್ದಲ್ಲೇ ಹೊಸ ಬಿಲ್ ತಗೊಂಡ್ಬಿಟ್ಟಿದ್ದಾರೆ ಅವರು. ಗೋಹತ್ಯೆ ನಿಷೇಧ ಬಿಲ್ ತಂದು ಇದ್ದಕ್ಕಿದ್ದಲ್ಲೇ ಎಕ್ಸ್ಟ್ರಾ ಯಾವ್ದಾರ ಅನಿವಾರ್ಯ ಬಿಲ್ಗಳಿದ್ರೆ ತರ್ತೀವಿ ಅಂತ ಯಾವ್ದಾರ ಅನಿವಾರ್ಯತೆಗಳಿದ್ರೆ ಇನ್ನೊಂದು ಬಿಲ್ ಅನ್ನ ತರೋಣ ಆಗಿದೆ ಸರ್. ನೀವು BSc ನಲ್ಲಿ ಹೇಳಿದ್ರಿ, ನೆನ್ನೆ ನೀವು ಕ್ಲಿಯರ್ ಮಾಡಿದ್ರಿ. ಆ ಪೀಠದಲ್ಲಿ ಕುತ್ಕೊಂಡು ನೆನ್ನೆ ನೀವು ಹೇಳಿದ್ರಿ ಯಾವ್ದಾರ ಅನಿವಾರ್ಯ ಮಹತ್ವದ್ದು ತಾಯಿದ್ರೆ ತಗೊಂಬನ್ನಿ ಬಿಲ್ ಅಂತ ನೀವು ಹೇಳಿದ್ರಿ. ಮಂಡಿಸ್ತೀನಿ. ಈಗ ನಾನು ಸನ್ಮಾನ್ಯ ಸಭಾಧ್ಯಕ್ಷರೇ, ಜಾರಿ ಇತ್ತು ಈ ಬಗ್ಗೆ ದಯಮಾಡಿ ಬಿಲ್ ಅನ್ನು ತಗೊಳ್ಳಿ, ಚರ್ಚೆ ಪಾಸ್ ಮಾಡ್ಕೊಡಿ ದಯವಿಟ್ಟು. ಈಗ ಒಂದು ನಿಮಿಷ, ನಾನು ಒಂದು ಸ್ಪಷ್ಟಪಡಿಸ್ತೇನೆ. ನಿನ್ನೆ ಬಿಸಿನೆಸ್ ಅಡ್ವೈಸರಿ ಸಮಿತಿಗಳಿಗೆ ಸಭೆಯಲ್ಲಿ ನಿನ್ನೆ ನಾವು ಆರ್ಡಿನೆನ್ಸ್ ಜೊತೆಯಲ್ಲಿ ಮಹತ್ವದ ಬಿಲ್ ಯಾವುದಾದ್ರೂ ತಗೊಳ್ಬಹುದು ಅನ್ನೋದು ಚರ್ಚೆ ಆಗಿದೆ. ಆ ಹಿನ್ನೆಲೆಯಲ್ಲಿ ನಾವು ತಂದಿದ್ದೀವಿ. ನಿಮಗೆ ತಾಕತ್ತಿದ್ರೆ ಚರ್ಚೆ ಮಾಡಿ ನೀವು. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಲಿನ ಜನ್ಮ ಷಷ್ಠಬ್ದಿ ಕಾರ್ಯಕ್ರಮ ತಾಲೀಕುಡು ಕುಡ್ಲಾ ಪ್ರಾದೇಶಿಕ ಸೇವಾ ಸಮಿತಿಯನ್ನು ಕಟ್ಟದಿದ್ದು ಸಮಿತಿ ಅಧಿಕಾರದೆತ್ತೊನ್ನ ಕಾರ್ಯಕ್ರಮನು ಬುಧವಾರ ಕುಡ್ಲದ ಶಾರದಾ ವಿದ್ಯಾಲಯಡು ಅಟ್ಟಣೆ ಮಲ್ತದಿತ್ತರ. ಗುರುಪುರ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ಬೊಕ್ಕ ಒಡಿಯೂರು ಸ್ವಾಮೀಜಿಯರು ಪಾಲ್ಗೊಂಡಿರ. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿಲಿನ ಜನ್ಮ ಷಷ್ಠಬ್ದಿ ಕಾರ್ಯಕ್ರಮ ತಾಲೀಕುಡು ಕುಡ್ಲಾ ಪ್ರಾದೇಶಿಕ ಸಮಿತಿಯನ್ನು ಕಟ್ಟದಿತ್ತದು ಐತ ಉದಿಪನಗು ಬುಧವಾರ ಕುಡ್ಲದ ಶಾರದಾ ವಿದ್ಯಾಲಯಡು ಅಟ್ಟಣೆ ಆದಿತ್ತಡ. ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಬೊಕ್ಕ ಮಾತಾನಂದಮಯಿ ಇತ್ತದು ಕಾರ್ಯಕ್ರಮ ಉದಿಪನಾಡ. ರಾಜಶೇಖರಾನಂದ ಸ್ವಾಮೀಜಿಯರ ಆಶೀರ್ವಚನ ಮಲ್ತದ ರಾಮಸೇತು ಕಟ್ಟನಗ ಅವು ಏತು ಉದ್ದ ಉಂಡು ಎಂಚ ಆಪಣೊಂದು ಏರ್ಲ ಯೋಚನೆ ಮಲ್ತದ ಜರ ಅಂಡ ಅವು ಆತಂಡ ಭಗವಂತಡ ಯೋಗ್ಯತೆ ಉಂಡು ಆರು ಕೊಡಿ ಎತ್ತಾವಿರ. ನಮ್ಮ ಮಾತ ಸೇರಿದ ಈ ಕಾರ್ಯಕ್ರಮನು ಪೊರ್ಲುಡು ಮಲ್ಪುಗಾನ್ ಪಂಡಿರ. ರಾಮ ಸೇತು ಕಟ್ಟನಾಗ ಏರ್ಲ ಎನ್ನದಿಜೇರು ನೇನು ಆತು ಉದ್ದದ ಸೇತುವೆನ್ನು ಏತು ಕಲ್ಲು ಕನವಡ ಈ ಕಲ್ಲಲು ಓಲುಂಡ ಒಲ್ತು ಕನಪುನ ಉನೇನ್ ಮಾಂತ ಯೋಚನೆ ಮಲ್ಪುನ ಕಾಲ ಒಂದು ಅತ್ತೆ ಕಲ್ಲು ಲೈತಾತಿಗೆ ಬರ್ಪುಣ್ ಬತ್ತು ಗಿಡ ಭಗವಂತಗ ಸೃಷ್ಟಿ ಮನ್ಪುನ ಒಂಜಿ ಯೋಗ್ಯತೆ ಉಂಡು. ಭಗವಂತನ ಯೋಗ್ಯತೆ ಉಂಡು. ಯೋಗ್ಯತೆ ಇತ್ತದೇ ನಮ್ಮ ಈ ಕಾರ್ಯಕ್ರಮಕ್ಕೇನು ಪಾಡೋ ನೀನಿ ಅಂಚಿತ್ತಿನ ಒಂಜಿ ಕಾರ್ಯ ಪೊರ್ಲುಡು ದಡ ಸೇರಡು ಅರ್ಥಾತ್ ಕೋಡಿ ಸೇರಡು ಆ ಕಾರ್ಯನು ದುಮ್ಮುಕೊಂಡು ಪೋಪುನ ಕೆಲಸ ನಮ್ಮ ಮಾತ ಮಲ್ಪುಗ ಮಂತಿರ್ಲ ಸೇರಂಡ ಒಂದು ಹನಿ ಹನಿ ಕೂಡಿದರೆ ಹಳ್ಳ ತೆನೆ ತೆನೆ ಕೂಡಿದರೆ ಕಣಜನ್ ಲೆಕ್ಕ ಪೋಲ್ಸುದ ಕಾರ್ಯಕ್ರಮ ಪೋಲ್ಸು ಶುರುವಾತನು ಆರು ಒಂಜಿ ದೈ ಕೊಣತದ ಕೊರಿಯರು
ದೈ ಕೊನೆತದ್ದು ಕೊರನಾಗ ಬಂಡೇರು ಆರಾಧೆ ಉನೇನು ಇಲ್ಲಡ ಮಂತ ಕೊನೋದಿಂದ ವಾ ಬಾಧೆ ಎಲ್ಲ ಪೂಜಿನ್ ಇಂಚಿನ ಕಾರ್ಯಕ್ರಮ ಮಂತನ ವಾ ಬಾಧೆ ಎಲ್ಲ ಪೂಜಿ ದಯಮನ ನಮ್ಮ ಬಾಧೆಯನ್ನು ದೂರ ಮಲ್ಪೇರ್ನೇ ನೆಟ್ಟು ಬುರ ಸೇರುನು ಇಜಿನ ನಮಕ್ ಬೇತೆ ಬೇತೆ ಬಾಧೆ ಬರ್ಪುಣ್ ಮನಸ್ಸಿಡು ಒಡಿಯೂರು ಸ್ವಾಮೀಜಿಯರು ಕಾರ್ಯಕ್ರಮವನ್ನು ಉದ್ದೇಶಿಸಾದ ಪಾತಿರ್ದು ರಾಷ್ಟ್ರೋತ್ಥಾನವು ನಮ್ಮ ಪದ್ಯದೀತನಾಂದು ಈ ಕಾರ್ಯಕ್ರಮ ತೂನಗ ಎನ್ನುಡು ನಮ್ಮ ಬದುಕು ಪೊರ್ಲಾವುಡುಂದಾಂಡ ನಮ್ಮ ಸಂಸ್ಕೃತಿ ಹಂಚಿ ತೂಡು ಸಮಾಜದ ಸೇವೆನು ನಮ್ಮ ಮಲ್ಪುಗಾಂಧಾರ ಪಂಡಿರ ಸೇವೆ ಎನಿಪಿನವು ಐ ಪಂಡೇರು ಎಂಕ್ ತೋಜನ ಈ ಕಾರ್ಯಕ್ರಮದ ರೂಪುರೇಷೆ ತೂನಗ ಒಂಜಿ ರಾಷ್ಟ್ರೋತ್ಥಾನವು ನಮ್ಮ ಒಂಜಿ ಪದ್ಯ ದೀತನ ಒಂದು ಅನ್ಪಿನ ಬಡೆ ಬಟ್ ಎಂಕ್ ಮನಸ್ಸಿಗೆ ಬೈದನು ದುಂಬುಡು ಗ್ರಾಮೋತ್ಸವ ಒಂದು ಇತ್ತುಂಡವು ಒಂದು ಎಲ್ಲೇ ದಾಯಿಗೆ ರಾಷ್ಟ್ರೋತ್ಸವ ಆಯರಿಗೆ ದಾಯಿಗೆ ಬಲ್ಲಿ ಒಂಜಿ ರಾಷ್ಟ್ರೋತ್ಥಾನದ ಒಂಜಿ ಕಾರ್ಯ ಅಂದು ಪಂಡ ತಪ್ಪಾವಂದು ಈ ಮೂಲಕ ಸಂಸ್ಕೃತಿಯಿಂದ ಒಂಜಿ ಶಬ್ದ ಉಂಡು ಬಾರಿ ಪೊರ್ಲ ಕಂಠದ ಶಬ್ದವು ಸಂಸ್ಕೃತಿಯಿಂದ ನಮ್ಮ ಬದುಕು ಪೊರ್ಲಾವುಡುಂದಾಂಡ ಸಂಸ್ಕೃತಿದ ಅಂಚಿ ನಮ್ಮತ್ತು ಓಡುವಂತು ಭಾರತದ ಉಡಲು ಓವುಂದು ಕೆಂಡ ಆಧ್ಯಾತ್ಮ ಅಂತ ಪಂಡಲ್ಲ ಆಧ್ಯಾತ್ಮ ಉದಿತು ಬರಡುಂದಾಂಡ ಸಂಸ್ಕೃತಿ ನಮ್ಮಡ ಬರಡುವುದು ಆ ಸಂಸ್ಕೃತಿನ ಒರಿಪುಣ ಕೆಲಸ ಅಂಡುಂದಾಂಡ ಅವು ರಾಷ್ಟ್ರದ ಕೆಲಸ ಯಾರಿಗೆ ಸಾಧ್ಯತೆ ಉಂಡು ಒವ್ವೇ ರೀತಿಡ್ಲಾವು ಸಮಾಜದ ಸೇವೆಗೆ ನಮ್ಮನ್ನು ತೊಡಗಾಗ ಅಂತ ಪಂಡೊಂದು ಶ್ರೀ ಮಾತಾನಂದಮಯಿ ಆಶೀರ್ವಚನ ಕೊರಿಯರ ಪೂಜ್ಯ ಗುರುಕುಲೆ ಒಂಜಿ ತರೆಬರಹಲ ಕೊರಿಯರು ಅವು ಜ್ಞಾನವಾಹಿನಿಯಿಂದ ಆ ಮುಖಾಂತರ ಈ ಕಾರ್ಯಕ್ರಮ ಮುಂದುವರಿಯೋಡು ಪನ್ಪುನಂಚಿನ ನೆಲೆಟ್ಟು ಅಜಿಪ್ಪ ಕಾರ್ಯಕ್ರಮ ಅಲ್ಪ ಇನಿ ಮುಲ್ಪದ ಸಮಿತಿ ಉದ್ಘಾಟನೆ ಆತಂಡು ನವನೀತಣ್ಣೆ ಪಲ್ನೇಕ ಪೊಲ್ಸುದ ಕಾರ್ಯಕ್ರಮ ಅಂದು ಮಸ್ತ್ ಖುಷಿ ಅಂಡು ಎಂಕ್ ಕೇಂದು ಈ ಪೊಲ್ಸುದ ಕಾರ್ಯಕ್ರಮ ಐತೊಟ್ಟಿಗೆ ಏತೋ ಬೇತೆ ಬೇತೆ ಎಗ್ಗೆಂದು ನಮ್ಮ ಪನ್ಪ ಮರತ ಎಗ್ಗೆಲು ಒಂದು ಸೇರಣ ಮರ ಪೊರ್ಲಾಪುಣು ಒಂದು ಅಂಚೆನಿ ಬೇತೆ ಬೇತೆ ಒಂಜಿ ವಿಷಯನು ಪತ್ತೊಂದು ಕಾರ್ಯ ಮಲ್ಪುನಂಚಿನ ಈ ಒಂಜಿ ಪ್ರಾದೇಶಿಕ ಸಮಿತಿರ್ದು ಪೊರ್ಲು ಪೊಲಿಕೆದ ಕಾರ್ಯಕ್ರಮ ಮೂಡ್ದು ಬರಡು ಖಂಡಿತ ಯಶಸ್ಸ ಸ್ವಾಮೀಜಿಯರ್ನ ಜನ್ಮ ಸಹಸ್ರಾಬ್ದಿ ಕುಡ್ಲಾ ಪ್ರಾದೇಶಿಕ ಸಮಿತಿ ಗುರುಕಾರ್ಯರಾದ ಪುಷ್ಪರಾಜ್ ಜೈನ್ ಕಾರ್ಯ ಗುರುಕಾರ್ಯರಾದ ಜಿತೇಂದ್ರ ಕೊಟ್ಟಾರಿ ಪ್ರಧಾನ ಕಾರ್ಯಂತರಾದ ತಾರನಾಥ್ ಶೆಟ್ಟಿ ಬೋಳಾರ ಇಂಚ ಪದಾಧಿಕಾರಿಲು ಅಧಿಕಾರದೇ ತೊಂಡೆರ ಪುಷ್ಪರಾಜ್ ಜೈನ್ ಕಾರ್ಯಕ್ರಮವನ್ನು ಉದ್ದೇಶಿಸಾದ ಪಾತಿರಿಯರ ತುಳುನಾಡಿನ ಎಲ್ಲ ಸಂಸ್ಕೃತಿಯನ್ನು ಉಳಿಸುವಂಥ ಬೆಳೆಸುವಂಥ ಪ್ರಯತ್ನ ಮಾಡಿ ಮುಂದಿನ ಜನಾಂಗಕ್ಕೆ ಹಸ್ತಾಂತರಿಸುವ ಕೆಲಸ ಕೂಡ ಮಾಡುವಂಥ ಪ್ರಯತ್ನ ಬಹಳಷ್ಟು ವರ್ಷದಿಂದ ನಾವು ಗಮನಿಸ್ತಾ ಇದ್ದೇವೆ. ಇಂಥ ಕಾರ್ಯಕ್ರಮಗಳ ಮುಖಾಂತರ ಈ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರವಾಗಿ ಬೆಳೆದಿದೆ. ಆದ್ದರಿಂದ ನಮ್ಮ ಕರ್ತವ್ಯ ಬಹಳಷ್ಟಿದೆ. ನಾವು ಏನೇ ಕಾರ್ಯಕ್ರಮ ಮಾಡಿದರೂ ಕೂಡ 6 ತಿಂಗಳಲ್ಲಿ ಕಮ್ಮಿ ಅಂತ ನನಗೆ ಕಾಣಿಸ್ತದೆ. ಈಗಾಗಲೇ ಕೇಂದ್ರ ಸಮಿತಿಯವರು ಅನೇಕ ಡಾಕ್ಟರ್ ಮೋಹನ್ ಆಳ್ವರ, ಪದ್ಮನಾಭ ಕೊಟ್ಟಾರಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅನೇಕ ಕಾರ್ಯಕ್ರಮಗಳ ಪಟ್ಟಿ ಮಾಡಿದರು. ಆ ಪಟ್ಟಿಯನ್ನು ನಾವು ಗಮನಿಸಿದರೆ ಅದು ಒಂದು 6 ತಿಂಗಳಲ್ಲಿ ಅದ್ವಿತೀಯವಾದ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಇವತ್ತು ಮಂಗಳೂರಿನ ಒಂದು ಸಮಿತಿ ರಚನೆ ಮಾಡಿದರು. ಬಹಳಷ್ಟು ಬಲಿಷ್ಠ ಸಮಿತಿ ಆಗಬೇಕಂತ ಚಿಂತನೆಯನ್ನು ಇಲ್ಲಿ ಪ್ರಸ್ತಾಪ ಮಾಡಿದರು. ಜನ್ಮ ಸಹಸ್ರಾಬ್ದಿ ಕೇಂದ್ರ ಸಮಿತಿದ ಕಾರ್ಯ ಗುರುಕಾರ್ಯರು ಪದ್ಮನಾಭ ಕೊಟ್ಟಾರಿ, ಪ್ರಧಾನ ಕಾರ್ಯಂತರು ಕದ್ರಿ ನವನೀತ ಶೆಟ್ಟಿ, ಮಾಜಿ ವಿಧಾನ ಪರಿಷತ್ ಸದಸ್ಯರು ಮೋನಪ್ಪ ಭಂಡಾರಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ದ ಗುರುಕಾರ್ಯರು ಪ್ರದೀಪ ಕುಮಾರ ಕಲ್ಕೂರ, ಕೇಂದ್ರ ಸಮಿತಿದ ಚಂದ್ರಹಾಸ ಶೆಟ್ಟಿ, ಸುರೇಶ್ ರೈ, ಕುಡ್ಲಾ ಸಮಿತಿದ ಸಂಯೋಜಕರು ಪ್ರದೀಪ್ ಆಳ್ವಾ, ಸಂಚಾಲಕರು ನಾಗರಾಜ ಆಚಾರ್ಯ ಪಾಲ್ದೆತೊಂಡಿರ. ಶಾರದಾ ವಿದ್ಯಾಲಯದ ಒತ್ತು ಪ್ರಿನ್ಸಿಪಾಲರು ದಯಾನಂದ ಕಟೀಲ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರ. ಭಾರತೀಯ ಸಂಸ್ಕೃತಿಡು ಗೋಮಾತೆಗೆ ವಿಶೇಷ ತಾನ ಉಂಡು. ಅಂಚಾದ ಎಂಕ್ಲೆನ ಸರ್ಕಾರ ವಿಧಾನಸಭೆಟ್ಟು ಗೋಹತ್ಯೆ ನಿಷೇಧ ಮಸೂದೆನು ದುಂಬು ದೀತನಂದು ಬಿಜೆಪಿ ರಾಜ್ಯ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ಪಂತೆರ. ಕುಡ್ಲದ ಬಿಜೆಪಿ ಜಿಲ್ಲಾ ಆಫೀಸ್ದ ಎದುರು ಗುರುವಾರ ಗೋಪೂಜೆ ಮಲ್ತದಾರ್ ಪಾತಿರಿಯರ. ರಾಜ್ಯ ವಿಧಾನಸಭೆಟ್ಟು ಗೋಹತ್ಯೆ ನಿಷೇಧ ಮಸೂದೆನು ದುಂಬುದಿ ನಡೆದವರ ಕುಡ್ಲಡು ಗುರುವಾರ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಆಫೀಸ್ದ ಎದುರು ಗೋಪೂಜೆಗೆ ಅಟ್ಟನೆ ಮಲ್ತದಿತ್ತರು. ಲೋಕಸಭಾ ಸದಸ್ಯರು ರಾಜ್ಯ ಬಿಜೆಪಿ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ಗೋಪೂಜೆ ಮಲ್ತಿರು. भारत माता की जय, भारत माता की जय, वंदे मातरम, वंदे मातरम, वो माता की जय, वो माता की जय, वो माता की जय.
ಏ ಪೊರ್ತುಡು ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ಭಾರತೀಯ ಸಂಸ್ಕೃತಿಡು ಗೋಮಾತೆಗೂ ವಿಶೇಷ ಸ್ಥಾನವುಂಡು ಅಂಚಾದು ಎಂಕ್ಲಿನ ಸರ್ಕಾರ ವಿಧಾನಸಭೆ ಮಸೂದೆಯನ್ನು ದುಂಬುದೀತುಂಡು ಎಂದಕ್ಕೆ ಯಡಿಯೂರಪ್ಪೇರಿನ ಸರ್ಕಾರಗೂ ಮೆಚ್ಚುಗೆ ಸಂದವೆ ದೇಶಡು ಗೋ ಸಂಸ್ಕೃತಿ ಒರಿಪಾಯರೆ ಈ ಮಸೂದೆ ಬೈದನೆಂದು ಪಂಡೇರು. ಇವತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಪಶುವೈದ್ಯಕೀಯ ಸಚಿವರಾಗಿರ್ತಕ್ಕಂಥ ಚವ್ಹಾಣ್ ಅವರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಕಾನೂನು ಮಾಡಿ ಗೋಹತ್ಯೆ ನಿಷೇಧ ಕಾನೂನನ್ನು ನಿನ್ನ ವಿಧಾನಸಭೆಯಲ್ಲಿ ಪಾಸ್ ಮಾಡುವುದರ ಮುಖಾಂತರ ಜನರ ಭಾವನೆಗಳಿಗೆ ನಂಬಿಕೆಗಳಿಗೆ ಒಂದು ಶಕ್ತಿಯನ್ನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೊಟ್ಟಿದೆ ಯಡಿಯೂರಪ್ಪರ ಸರ್ಕಾರ ಕೊಟ್ಟಿದೆ. ಮೊನ್ನೆ ನಮ್ಮ ರಾಜ್ಯ ಕಾರ್ಯಕಾರಿಣಿ ನಡೆದಾಗಲೂ ನಾವು ಒತ್ತಾಯ ಮಾಡಿದ್ದೆವು ಈ ಅಧಿವೇಶನದಲ್ಲಿ ತಗೊಳ್ಬೇಕು ಅಂತ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಒತ್ತಾಯದ ಮೇರೆಗೆ ಯಡಿಯೂರಪ್ಪನವರು ಇವತ್ತು ಈ ತೀರ್ಮಾನ ತಗೊಂಡಿದ್ದಾರೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಯಡಿಯೂರಪ್ಪರು ಕೃಷಿ ರೈತರ ಪರವಾಗಿರ್ತಕ್ಕಂಥವ್ರು, ಹೋರಾಟ ಮಾಡಿದವರು. ಹಾಗಾಗಿ ಇಲ್ಲಿಯ ಕೃಷಿ ಸಂಸ್ಕೃತಿ ಉಳಿಬೇಕು ಅಂತ ಹೇಳ್ತಕ್ಕಂಥ ನಂಬಿಕೆ ಇರ್ತಕ್ಕಂಥವ್ರು. ಹಾಗಾಗಿ ಇವತ್ತು ಗೋವಿನ ರಕ್ಷಣೆಗೆ ಕಟಿಬದ್ಧರಾಗಿ ಕಾರ್ಯವನ್ನು ಮಾಡಿದೆ ಭಾರತೀಯ ಜನತಾ ಪಾರ್ಟಿ. ನಾವು ಚುನಾವಣಾ ಸಂದರ್ಭದಲ್ಲಿ ಮಾತು ಕೊಟ್ಟಿದ್ದೀವಿ, ಗೋಹತ್ಯೆ ನಿಷೇಧ ಕಾನೂನು ತರ್ತೀವಿ. ಆ ಮಾತನ್ನು ಉಳಿಸುವ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಇವತ್ತು ಬಹಳಷ್ಟು ಜನ ರಾಜಕೀಯ ಲೆಕ್ಕಾಚಾರದ ಅಡಿಯಲ್ಲಿ ಮತಬೇಟೆಗೋಸ್ಕರ ತುಷ್ಟೀಕರಣದ ನೀತಿಯನ್ನು ಅಳವಡಿಸಿದ್ದಾರೆ. ಕಾಂಗ್ರೆಸ್ ಇವತ್ತು ತುಷ್ಟೀಕರಣದ ನೀತಿಯ ಅಡಿಯಲ್ಲಿ ಗೋಹತ್ಯೆ ನಿಷೇಧ ಕಾನೂನಿಗೆ ವಿರೋಧ ತಂದಿದೆ. ಪರ್ದು ಒಟ್ರಾಸಿ ಕಾರು ಬುಡ್ದು ಆ ಕಾರು ನಿಯಂತ್ರಣ ತತ್ತದು ಅಂಗಡಿದ ಬರೆಗೋಡೆ ರಡ್ಡು ಚಕ್ರದ ಗಾಡಿ ಬೊಕ್ಕೊಂಜಿ ಕಾರಿಗೆ ಎಡ್ತಿನ ಸಂಗತಿ ಬುಧವಾರ ರಾತ್ರಿ ಗುಡ್ಡದ ಪದಂಗಡಿಡ ನಡೆತಂಡ. ಸಂಚಾರಿ ಪೊಲೀಸ್ ಸ್ಟೇಷನ್ದ ಪೊಲೀಸರು ಜಾಗೆಗೆ ಬತ್ತದು ವಿಚಾರಣೆ ನಡಪಾಯರು. ಅಮಲು ತೆತ್ತೊಂದು ಗಾಡಿ ಬುಡಿಯರೆ ಬಲ್ಲಿ ಕೇಸ್ ಆಪುಣದು ಏತ್ ಜಾಗೃತಿ ಪಂಡದು ಸಮಾಜಗೂ ಜಾಗೃತಿ ಮೂಡವನ ಕೆಲಸ ನಡತ್ತೊಂದೇ ಉಂಡು. ಆಂಡ ಇಂದಿನ ಕೆಲವೇರು ಗುಮನಗೆ ದೆತನೊಂದಿಚ್ಚೇರು ತಪ್ಪುದ ಮಿತ್ತು ತಪ್ಪು ಮಲ್ತೊಂದೇ ಉಲ್ಲೇರು. ಬುಧವಾರ ರಾತ್ರಿ ಇಂಚಿನ ಒಂಜಿ ಪ್ರಸಂಗ ನಡೆತದುಂಡು. ಪರ್ದು ಗಾಡಿ ಬುಡ್ನೆಡ್ದ ಅವರ ಕಾರು ಬುಡೊಂದಿತ್ತು ನಾರಿನ ನಿಯಂತ್ರಣ ತತ್ತದು ಕುಡ್ಲದ ಪದಂಗಡಿಡು ಒಂಜಿ ಅಂಗಡಿದ ಬರೆಗೋಡೆಗೆ ಎಡ್ತದುಂಡು. ಆತೆಯತ್ತು ಎದುರುಡು ಉಂತು ದಿತ್ತಿನ ರಡ್ಡು ಚಕ್ರದ ಗಾಡಿ ಬೊಕ್ಕ ಬೇತೊಂಜಿ ಕಾರುಗಳ ಎಡ್ತದುಂಡು. ಎಡ್ತದಿನ ರಭಸ ಎಂಚ ಈತನ ಪಂಡ ರೆಡ್ ಕಾರುಲ ಗುದ್ದುದಿನ ಫೋರ್ಸ್ಗೂ ಮುದ್ದೆ ಆತುಂಡು. ರಾತ್ರಿ ಆಯ್ನೆಡ್ದವರ ಅಂಗಡಿಡು ಜನ ಇಜ್ಜಾಡು ಅಂಚದು ಮಲ್ಲ ಆಪಾಯೊಡ್ದು ಬಚ್ಚವಾತುಂಡು. ಕಾರು ಬುಡೊಂದಿತ್ತನಾಯೇ ಅಮಲ್ ಪರ್ದಿತ್ತೆಂದು ತೆರೆದು ಬೈದುಂಡು. ಊರ್ದಕ್ಲು ಈ ಬಗೆಟ್ ಕೈತಲ್ದ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡ್ತಿರು. ಸಂಚಾರಿ ಪೊಲೀಸ್ ಸ್ಟೇಷನ್ ಪೊಲೀಸರು ಜಾಕಿಗೆ ಬತ್ತದು ತೂತಿರು. ಆಂಡ ಅವಘಡ ಮಲ್ತನಾಯನ ವಿಚಾರಣೆ ಮಲ್ಪಂದೆ ಉಪ್ಪನಗ ಊರ್ದಕ್ಲು ಪೊಲೀಸರ ಅಸಮಾಧಾನ ತೋಚದಿರು. ಯಾರದೇ ತಪ್ಪಾಗಲಿ ಆಕ್ಸಿಡೆಂಟ್ ಅಂದರೆ ಇನ್ಸೂರೆನ್ಸ್ ಅದು ಯಾವಾಗಲೂ ಅದು ನಮ್ಮನ್ನು ಹೇಳಿಬಿಟ್ಟು ಮಾಡೋದಿಲ್ಲ. ಹಾಗಿರುವಾಗ ಇಂಥ ಟೈಮಲ್ಲಿ ಒಂದು ಆಕ್ಸಿಡೆಂಟ್ ಆಗುವಾಗ ಇದಕ್ಕೊಂದು ಸರ್ಕಾರ ಸಹ ಒಂದು ಕರೆಕ್ಟಾಗಿ ಫಾಲೋಅಪ್ ಮಾಡಬೇಕು. ಯಾಕಂದರೆ ಒಂದು ಮಿಷಿನ್ ಸರಿ ಇಲ್ಲ ಅಂದರೆ ಈಗ ನಮ್ಮ ಅಂಥವರು ಒಂದು ಸಾಮಾಜಿಕ ನಾಗರಿಕರಿಗೆ ಅದೇ ಒಂದು ದೊಡ್ಡ ವಿಷಯ ಆಯಿತು. 1 ಗಂಟೆ ಚರ್ಚೆ ಆಯಿತು. ಈಗ ಸ್ಟೇಷನ್ಗೆ ಹೋಗಿದೆ. ಮತ್ತು ಏನಂತ ವಿಚಾರ ನಾವು ಅಲ್ಲಿ ಸ್ಟೇಷನ್ಗೆ ಹೋಗಿ ನೋಡಬೇಕು. ಈಗ ಮತ್ತೆ ಅವರು ಆಲ್ರೆಡಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಅವರು ಹೇಳಿದ್ದಾರೆ ನಾವು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದ್ದೇವೆ ಅಂತ. ಮತ್ತೆ ನೋಡಬೇಕು, ಇಲ್ಲಿ ಮಿಷಿನ್ ಚೆಕಿಂಗ್ ಮಾಡಲಿಕ್ಕೆ ಆಗಲಿಲ್ಲ ಪಬ್ಲಿಕ್ ಆಗಿ, ಹಾಗೆ ಸ್ಟೇಷನ್ಗೆ ಹೋಗ್ತಿದ್ದೇವೆ, ನೋಡಬೇಕು ಏನಂತ. ಐದು ಬುಕ್ಕ ಪೊಲೀಸರು ರೆಡ್ ಕಾರ್ ತಕ್ಲಿನ ಸ್ಟೇಷನ್ ಗಲ್ಲೆಪುಡಾದ ವಿಚಾರಣೆ ನಡೆಪಾಯಿರು. ದಕ್ಷಿಣ ಕನ್ನಡ ಸಹಕಾರಿ ಪೇರು ಉತ್ಪತ್ತಿದಾರರ ಒಕ್ಕೂಟದ ಆಡಳಿತ ಮಂಡಳಿಗೆ ಮೂಜಿ ಸರ್ತಿ ನಿರ್ದೇಶಕರಾದ ಸೇವೆ ಸಂದಾದಿನ ಹದ್ದೂರು ರಾಜೀವ ಶೆಟ್ಟಿ ಕಾರ ಅವಗಡುಡು ತೀರ್ದಿರ ಅರೆಗೆ ದಕ್ಷಿಣ ಕನ್ನಡ ಪೇರು ಒಕ್ಕೂಟದ ನಿಲೆಟ್ ಶ್ರದ್ಧಾಂಜಲಿ ಸಂದಾಯರು. ಹದ್ದೂರು ರಾಜೀವ ಶೆಟ್ಟಿ ಕಾರ್ ಅವಘಡಡು ತೀರ್ತಿರು ದಕ್ಷಿಣ ಕನ್ನಡ ಸಹಕಾರಿ ಪೇರ್ ಉತ್ಪತ್ತಿದಾರರಿನ ಒಕ್ಕೂಟಗೂ ಮೂಜಿ ಸರ್ತಿ ನಿರ್ದೇಶಕರಾದಿತ್ತನ ರಾಜೀವ್ ಶೆಟ್ಟಿ ಬೇತೆ ಬೇತೆ ಸಹಕಾರಿ ಸಂಗೊಳ್ಳಿಡು ಕುರ್ಕಾರರಾದಿತ್ತದು ಸಮಾಜ ಸೇವೆ ಸಂದಾಯನಾರು ಅರೆಗ್ ದಕ್ಷಿಣ ಕನ್ನಡ ಪೇರ್ ಉತ್ಪತ್ತಿದಾರರಿನ ಒಕ್ಕೂಟ ಶ್ರದ್ಧಾಂಜಲಿ ಸಂದಾದನು. ಶಂಕರನಾರಾಯಣ ಮಂಡಲ ಪಂಚಾಯತ್ ಗುರ್ಕಾರರಾದ ಕುಂದಾಪುರ ತಾಲೂಕು ಪಂಚಾಯತ್ ಸದಸ್ಯರಾದ ಸೇವೆ ಸಂದಾಯನ ರಾಜೀವ್ ಶೆಟ್ಟಿ ಬುಳೆಚಿಲ್ಪರ ರೈತರು ಹೈನುಗಾರರಿಂದ ಪಂಡನ ಒಕ್ಕೂಟದ ಪದಾಧಿಕಾರಿಗಳು 6 ತೀರ್ನಕ್ಕೆ ಬೇಜಾರು
ತಿರಿಪಾಯರು. ಒಕ್ಕೂಟದ ಗುರುಕಾರ್ಯರು ರವಿರಾಜ್ ಹೆಗ್ಡೆ, ಒತ್ತು ಗುರುಕಾರ್ಯರು ಎಸ್ ಪ್ರಕಾಶ್ ಚಂದ್ರ ಶೆಟ್ಟಿ, ಒಕ್ಕೂಟದ ನಿರ್ದೇಶಕರು ಕರ್ನಾಟಕ ಪೇರ್ ಮಂಡಳದ ನಿರ್ದೇಶಕರು ಕಾಪು ದಿವಾಕರ್ ಶೆಟ್ಟಿ, ರಾಜು ಶೆಟ್ಟರಿನ ಆತ್ಮಗೂ ಶಾಂತಿ ಬಯಕಿದರು. ಪ್ರಾಯಭರ್ತಿ ಆವಂದಿನ ಜವಂದಿ ವರ್ತಿಗೂ ಲೈಂಗಿಕ ದೌರ್ಜನ್ಯ ನಡಪಾದಿನ ದೂರದ ಮಿತ್ತು ಉಬರ್ ಹೀರೆ ಬಂಡಾಡಿದ ಅಜಯ್ ಪನ್ಪುನಾಯನ್ ಪೂಂಜಲಗಟ್ಟೆ ಪೊಲೀಸರು ಬಂಧನ ಮಲ್ತಿದ್ದಾರೆ. ಆರೋಪಿಗೂ ಕೋರ್ಟು 15 ದಿನ ನ್ಯಾಯಾಂಗ ಬಂಧನ ಪಾಡ್ತಂಡ. ಪುಂಜಾಲಕಟ್ಟೆ ಪೊಲೀಸ್ ಸ್ಟೇಷನ್ ಸುತ್ತುಡು ಪ್ರಾಯ ಭರ್ತಿ ಆವಂದಿನ ಜವಂದಿ ವರ್ತಿಗೂ ಲೈಂಗಿಕ ದೌರ್ಜನ್ಯ ನಡಪಾದನ ದೂರದ ಮಿತ್ತು ಉಬಾರ್ ಹೀರೆ ಬಂಡಾಡಿದ 21 ವರ್ಷ ಪ್ರಾಯದ ಅಜಯ್ ಪನ್ಪುನ ಜವನನ್ ಪುಂಜಾಲಕಟ್ಟೆ ಪೊಲೀಸರು ಬಂಧನ ಮಲ್ತಿದ್ರು. ಪೊಣ್ಣನು ದೋಸ್ತಿ ಮಲ್ತನೆಡ್ದ ಅವರ ಆಳು ಬಂಜಿನಾಲಾದ ಪೆದ್ದುನ ಬೇನೆ ಬನ್ನಗ ಆಸ್ಪತ್ರೆಗೆ ಕೊನುತ್ತಿರು. ಆಸ್ಪತ್ರೆಗೆ ಎತ್ತು ನಡೆದುಂಬು ಗಾಡಿಡು ಪೆದ್ದದ ಬಾಲೆ ತೀರ್ತಿಂಡು. ಅವಿಡ್ದು ಬೊಕ್ಕ ಪುತ್ತೂರು ಆಸ್ಪತ್ರೆಗೆ ಸೇರ್ಸಾದಿರು. ಪುಂಜಾಲಕಟ್ಟೆ ಪೊಲೀಸರು ಫೋಕ್ಸೋ ಕಾಯ್ದೆದಡಿಟ್ಟು ಕೇಸು ಪಾರ್ದು ಕಾರ್ಯಾಚರಣೆ ನಡಪಾದು ಅಜಯ್ನು ಪತ್ತದು ಕೋರ್ಟ್ಗೂ ಹಾಜರಿ ಮಲ್ತಿದ್ರು. ಕೋರ್ಟ್ ಅಜಯ್ನು 15 ದಿನ ನ್ಯಾಯಾಂಗ ಬಂಧನಕ್ಕೂ ಪಾಡ್ತಂಡು. ಬಿಜೆಪಿ ರಾಷ್ಟ್ರ ಗುರುಕಾರ್ಯರು ಜೆಪಿ ನಡ್ಡಾರ್ಯರ್ನ ಬಿರಿಸಾಯದ ಗಾಡಿಗೆ ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಕಲ್ಲು ದಗದಿನ ಸಂಗತಿ ಪಶ್ಚಿಮ ಬಂಗಾಳೋಡು ನಡೆತದಂಡ. ಡೈಮಂಡ್ ಹಾರ್ಬರ್ ಪ್ರದೇಶೋಡು ಬಿಜೆಪಿ ರ್ಯಾಲಿಗೆ ಪೋನಗ ಟಿಎಂಸಿ ಕಾರ್ಯಕರ್ತರು ಮಾರ್ಗ ಬ್ಲಾಕ್ ಮಲ್ತಿದ್ದಾರೆ. ಪಶ್ಚಿಮ ಬಂಗಾಳದ ಡೈಮಂಡ್ ಹಾರ್ಬರ್ ಪ್ರದೇಶೋಡು ದೀವೊನ್ನ ಬಿಜೆಪಿದ ಮಾಮಲ್ಲ ರ್ಯಾಲಿಡು ಪಾಲ್ದೆತೊನರೆ ಬಿಜೆಪಿ ರಾಷ್ಟ್ರ ಗುರುಕಾರ್ಯರು ಜೆಪಿ ನಡ್ಡಾ ಪೋವೊಂದು ಪುನಗ ಮಾರ್ಗನು ಬ್ಲಾಕ್ ಮಲ್ತಿನ ಟಿಎಂಸಿ ಕಾರ್ಯಕರ್ತರು ನಡ್ಡೇರ್ನ ಕಾರದ ಮಿತ್ತು ಒರೋಡ್ದೊರನೆ ಕಲ್ಲು ದಕ್ಕದಿರ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯಂತರು ಕೈಲಾಸ್ ವಿಜಯ್ ವರ್ಗೀಯರ್ನ ಕಾರ್ ಇಡೀ ಜಖಮ್ ಆದಿತ್ತದು. ಕೆಲವು ಮಾಧ್ಯಮಲಿನ ಗಾಡಿಗಳ ನಷ್ಟ ಆತನ. ಗುರುವಾರ ಕಾಂಡೆ ಸಭೆ ನಡಪನ ಪ್ರದೇಶೋಡು ಪಾಡ್ದಿನ ಕೇಸರಿ ಬಾವುಟಲಿನ ಪರಿತ ಪಾಡ್ದು ಬಿಜೆಪಿ ಕಾರ್ಯಕರ್ತರನ ಮಿತ್ತ ದಾಳಿ ನಡಪಾಯಿನ ಟಿಎಂಸಿ ಕಿಡಿಗೇಡಿಲು ಬಿಜೆಪಿ ನಾಯಕರನ ಕಾರದ ಮಿತ್ತಲ ಕಲ್ಲು ದಕ್ಕದಿನವು ಆ ಪಕ್ಷದ ನಿಜ ಬಣ್ಣ ಪಿದೈ ಪಾಡ್ದಿನಂಚ ಆತನಂದು ಪಶ್ಚಿಮ ಬಂಗಾಳ ಬಿಜೆಪಿದ ಗುರುಕಾರ್ಯರು ದಿಲೀಪ್ ಘೋಷ್ ಏವ್ರ ತೋಜಾದಿರ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿದ ಆಜಿ ಮೇಳಲಿನ ಈ ಸಾಲದ ತಿರ್ಗಾಟ ಬುಧವಾರ ಶುರುವಾತಂಡ. ಸಂಪ್ರದಾಯದಂಚ ಸುರುತ ಸೇವೆ ಆಟ ಕ್ಷೇತ್ರೊಡು ನಡೆತಂಡ. ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ ಅನಂತ ಪದ್ಮನಾಭ ಆಶ್ರಣ್ಯರು ಕಲಾವಿದರಿಗೂ ಗೆಜ್ಜೆ ಕುರಿಯರು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿದ ಆಜಿ ಮೇಳುಲಿನ ಈ ಸಾಲದ ತಿರ್ಗಾಟ ಸುರುಮಲ್ಪೆಲೆ ಸಂಪ್ರದಾಯದಂಚ ಕಟೀಲು ಕ್ಷೇತ್ರಡು ಸೇವೆ ಆಟಗೂ ಬುಧವಾರ ಅಟ್ಟನೆ ಆದಿತ್ತಂಡು. ದೇವೇರ್ನ ಗುಂಡದ ಎದುರು ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪುನಾರು ಅನಂತ ಪದ್ಮನಾಭ ಆಸ್ರಣ್ಯರು ಕಲಾವಿದರಿಗೆ ಗೆಜ್ಜೆ ಕೊರಿಯರು. ओम सवर्णाम रवत्यगांद्रेणाम सौदामनी सन्निपां चक्रं रङ्गपराभयानवदादुमिन्दोत्तलामिप्रतिं रेवेयाङ्गदहार कुण्डलधरामाकण्डलाद्येस्तुतां जायेतमिं धनिमासरिं गोविन्दान गोविन्दा. ಕಲಾವಿದರು ಶ್ರೀ ದುರ್ಗೇನ ಎದುರು ಯಕ್ಷಗಾನ ಪ್ರದರ್ಶನ ಮಲ್ಪುರೆತ ಒಟ್ಟುಗೂ ವರ್ಷದ ತಿರ್ಗಾಟಗೂ ಚಾಲನೆ ತಿಕ್ಕಂಡು. ದೇವಸ್ಥಾನದ ಮುಕ್ತೇಸರಾಯನ ವಾಸುದೇವ ಆಸ್ತ್ರಣ್ಣ ಆಡಳಿತ ಮಂಡಳಿ ಗುರುಕಾರ್ಯರು ಸನತ್ ಕುಮಾರ್ ಶೆಟ್ಟಿ ಕೊಡೆತ್ತೂರು ಗುತ್ತು ಕ್ಷೇತ್ರಡು ಪೂಜೆ ಮಲ್ಪುನ ಲಕ್ಷ್ಮೀನಾರಾಯಣ ಆಸ್ರಣ್ಣ
ವೆಂಕಟರಮಣ ಆಸರಣ, ಕಮಲಾದೇವಿ ಪ್ರಸಾದ್ ಆಸರಣ, ಹರಿನಾರಾಯಣದಾಸ ಆಸರಣ, ವೇದವ್ಯಾಸ ತಂತ್ರಿ, ಮಾಣಿಲ ಶ್ರೀಧಾಮದ ಮೋಹನದಾಸ ಪರಮಹಂಸ ಸ್ವಾಮೀಜಿ, ಅತ್ತೂರು ಬೈಲು ವೆಂಕಟರಾಜ ಉಡುಪ, ವಾಸುದೇವ ಶಿವರಾಯ, ಮೇಳದ ಸಂಚಾಲಕಿರು ಶ್ರೀದೇವಿ ಪ್ರಸಾದ್ ಶೆಟ್ಟಿ, ಸಾಲಿಗ್ರಾಮ ಐನು ಮೇಳೋಲಿನ ಸಂಚಾಲಕಿರು ಕಿಶನ್ ಹೆಗಡೆ, ಮಾಜಿ ಮಂತ್ರಿ ಅಭಯಚಂದ್ರ ಜೈನ್, ಭುವನಾಭಿರಾಮ ಉಡುಪಿರು, ವಿದ್ವಾಂಸರು ಕೆಎಲ್ ಕುಂಡಂತಾಯ ಪಾಲ್ದೆ ತೊಂಡಿರು. ದೇವಸ್ಥಾನದ ರಥಬೀದಿಲು ಆಜಿ ಮೇಳೋಲಿನ ಚೌಕಿ ಪೂಜೆ ನಡೆದು ನಡೆದ ಬೊಕ್ಕ ಆಜಿ ರಂಗಸ್ಥಳಟು ಪೂರ್ವ ರಂಗ ಪ್ರದರ್ಶನ ಆದ ಸೇವೆ ಆಟ ಭಾರಿ ಸಂಭ್ರಮಡು ನಡೆದಿದೆ. ಪ್ರಭುವೇ ತೊಂತನ ದಿನ್ನತೈ ದಿಂತನ ದಿನ್ನತೈ ತೊಂತನ ದಿನ್ನತೈ ದಿನ್ನತಕ ದಿನ್ನತೈ ಸಾಧು ಸನ್ಮತಿಯ ಕೊಡು ಯಾವಾಗಲೂ ಮಾಧುರ್ಯ ವಚನ ನೀಡೋ. ಶ್ರೀ ಕ್ಷೇತ್ರ ಧರ್ಮಸ್ಥಳಟು ಗುರುವಾರ ರಾತ್ರಿ ಪೊಸಕಟ್ಟೆ ಉಚ್ಚೇದೊಟ್ಟುಗೂ 5 ದಿನದ ಲಕ್ಷ ದೀಪೋತ್ಸವ ನಡೆತೊಂದುಂಡು. ಸರಕಾರದ ಕೊರೋನಾ ಮಾರ್ಗಸೂಚಿ ಉಪ್ಪು ನಡೆದವರ ಭಕ್ತರು ನೇರ ಪ್ರಸಾರ ಆನ್ಲೈನ್ ಪ್ರಸಾರಡು ಉಚ್ಚಯ ತೂವಲಿಂದ ಡಾಕ್ಟರ್ ವೀರೇಂದ್ರ ಹೆಗ್ಡೆರ್ ಪಂತೆರ. ಶ್ರೀ ಕ್ಷೇತ್ರ ಧರ್ಮಸ್ಥಳಟು ಲಕ್ಷ ದೀಪೋತ್ಸವ ಗುರುವಾರ ಶುರುವಾತದ. ಪೊಸಕಟ್ಟೆ ಉಚ್ಚಯ, ಕೆರೆಕಟ್ಟೆ ಉಚ್ಚಯ, ಲಲಿತೋದ್ಯಾನ ಉಚ್ಚಯ, ಕಂಚೆ ಮಾರುಕಟ್ಟೆ ಉಚ್ಚಯ, ಗೌರಿ ಮಾರುಕಟ್ಟೆ ಉಚ್ಚಯ ಇಂಚ 5 ದಿನದ ಉಚ್ಚಯ ನಡಪುಂಡು. ಅಮೃತ ವರ್ಷಿಣಿ ಸಭಾಭವನಡು 13 ಐತಾರ ಬಯ್ಯಗ ಸರ್ವಧರ್ಮ ಸಮ್ಮೇಳನ, 17 ಸೋಮವಾರ ಬಯ್ಯಗ ಸಾಹಿತ್ಯ ಸಮ್ಮೇಳನ ಅಟ್ಟಣೆ ಆಗ್ತದೆ. 15 ಬಯ್ಯಗ ಮಹೋತ್ಸವ ಸಭಾಭವನಡು ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿನ ಸಮವಸ್ತರಣ ಪೂಜೆ ಕಾರ್ಯಕ್ರಮಗಳು ನಡೆಪೆರೆ ಉಂಡು. ಕರೋನಾ ಸಿಕ್ ಸರ್ಕಾರದ ಮಾರ್ಗಸೂಚಿ ಪಾಲನೆ ದಿಟ್ಟಿಡು ಉಚ್ಚಯನು ತಕ್ಕ ಮಟ್ಟದ ನಡಪುಂಡು. ಭಕ್ತರು ಕಾರ್ಯಕ್ರಮವನ್ನು ಸೀದಾ ಪ್ರಸಾರ ಆನ್ಲೈನ್ ಪ್ರಸಾರಡು ತೂವಲಿಂದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ತಿಳಿಪಾದಿರು. ಅಂಚಾದು ವಸ್ತು ಪ್ರದರ್ಶನ ಅಂಗಡಿಲು ಮಾರಾಟ ಓವಲ ಇಪ್ಪುಜೆ. ಕ್ಷೇತ್ರದ ಮಹಾದ್ವಾರ ದೇವಸ್ಥಾನ ಮಾತಾ ಕಟ್ಟೋಣಲಿನ ಕರೆಂಟ್ ಬಲ್ಬುಡು ಸಿಂಗಾರ ಮಲ್ತಿದಿರು. ಅಮೃತ ವರ್ಷಿಣಿ ಸಭಾಭವನಡು ಡಿಸೆಂಬರ್ 12, 13, 14 ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಟ್ಟಣೆ ಆತಂಡು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ದಿಂಡ್ ಉಚ್ಚಯ ಸಂಪ್ರದಾಯದಿಂಚ ನಡಪಾಯರ ಮಾತಾ ಅಟ್ಟಣೆಲ್ಲ ನಡೆದಿದೆ.